ಕಾರ್ಕಳ ತಾಲೂಕಿನ ಎಲ್ಲ ಪತ್ರಕರ್ತರಿಗೆ ಉಚಿತವಾಗಿ ಮಣಿಪಾಲ ಆರೋಗ್ಯ ಕಾರ್ಡ್ ವಿತರಣಾ ಕಾರ್ಯಕ್ರಮ ನಡೆಯಿತು. ಕಾರ್ಕಳದ ಖಾಸಗಿ ಹೋಟೆಲ್ನಲ್ಲಿ ಪತ್ರಕರ್ತರಿಗೆ ಆರೋಗ್ಯ ಕಾರ್ಡ್ ವಿತರಣಾ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಣಿಪಾಲದ ಮುಖ್ಯ ವೈದ್ಯಾಧಿಕಾರಿ ಕೀರ್ತಿನಾಥ್ ಬಲ್ಲಾಳ್ ಅವರು, ಕಳೆದ 21 ವರ್ಷದಿಂದ ಸತತವಾಗಿ ಮಣಿಪಾಲ್ ಆರೋಗ್ಯ ಕಾರ್ಡ್ ಅನ್ನು ವಿತರಿಸುತ್ತಿದ್ದೇವೆ. ಸಮಾಜದ ಎಲ್ಲರಿಗೂ ಕೈಗೆಟುಕುವ ದರದಲ್ಲಿ ಆರೋಗ್ಯ ಸೇವೆ ಸಿಗಲಿ ಎಂಬ ಉದ್ದೇಶದಿಂದ ವಿತರಿಸುತ್ತಿದ್ದೇವೆ ಎಂದು ಹೇಳಿದರು. ಈ ಕಾರ್ಡ್ ಬೇಸಿಕಲಿ ನಮ್ಮ ಸಮುದಾಯಕ್ಕೆ ಕೈಗೆಟುಕುವ ವೆಚ್ಚದಲ್ಲಿ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಸತತವಾಗಿ 20 ವರ್ಷಗಳಾಗಿದೆ. 21ನೇ ವರ್ಷಕ್ಕೆ ಪೂರೈಸುತ್ತೇವೆ ಅಂತ ಹೇಳಿ ತಿಳಿಸಲಿಕ್ಕೆ ನಮಗೆಲ್ಲರಿಗೂ ತುಂಬ ಖುಷಿ ಆಗ್ತದೆ. ಇದು ಬೇಸಿಕಲಿ ನಾವೊಂದು ಮಾಹೆ ಮತ್ತು ಕಸಬಾ ಹಾಸ್ಪಿಟಲ್, ಡಾಕ್ಟರ್ ಟಿ ಎಂ ಪೇರೋಡಿ ಹಾಸ್ಪಿಟಲ್, ಕಾರ್ಕಳ, ಉಡುಪಿ ಎಲ್ಲ ಸೇರಿ ಒಂದು ಸಾಮಾಜಿಕ ಕಾಳಜಿಯಿಂದ ಉತ್ಕೃಷ್ಟ ಗುಣಮಟ್ಟದಲ್ಲಿ ಗುಣಮಟ್ಟದ ಚಿಕಿತ್ಸೆಯನ್ನು ರಿಯಾಯಿತಿ ದರದಲ್ಲಿ ಜನರಿಗೆ ಕೊಡಬೇಕು ಅಂತ ಈ ಮೂಲಕ ಈ ಯೋಜನೆ ಮೂಲಕ ಮಾಡಬೇಕು ಆಲೋಚನೆ ಮಾಡಿದ್ದು. ಈ ಯೋಜನೆಯು ಹೆಚ್ಚಿನ ಸದಸ್ಯರನ್ನು ದಾಖಲಿಸಲಿಕ್ಕೆ ನಿಮ್ಮೆಲ್ಲ ಸಹಕಾರ ಬೇಕಾಗಿದೆ. ಇದು ನಮ್ಮ ಸಂಸ್ಥೆಗೂ ಮತ್ತು ಜನರಿಗಿರುವ ಒಂದು ನಾನು ಬ್ರಿಡ್ಜ್ ಅಂತ ಹೇಳ್ತೇವೆ, ಖಂಡಿತವಾಗಿ ಅದು ಮಾಧ್ಯಮವೇ. ಸೊ ಹಾಗಾಗಿ ನಿಮ್ಮಲ್ಲಿ ನಾವು ಬಂದಿರೋದು. ಈ ಸತಿಯ ಮಣಿಪಾಲ್ ಕಾರ್ಡ್ನ ಇದು ಧ್ಯೇಯವಾಕ್ಯ ಈ ಸತಿ ಸಂಪೂರ್ಣ ಕುಟುಂಬಕ್ಕೆ ಶ್ರೇಷ್ಠ ಮೌಲ್ಯ ಮತ್ತು ವಿಶ್ವಾಸಾರ್ಹ ಸೇವೆ ಅಂತ ಹೇಳಿ. ಆನಂತರ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲದ ಮಾರುಕಟ್ಟೆ ವಿಭಾಗದ ಉಪವ್ಯವಸ್ಥಾಪಕರಾದ ಮೋಹನ್ ಶೆಟ್ಟಿ ಅವರು ಆರೋಗ್ಯ ಕಾರ್ಡ್ನಲ್ಲಿ ಸಿಗುವ ರಿಯಾಯಿತಿಯ ಬಗ್ಗೆ ಮಾಹಿತಿಯನ್ನ ನೀಡಿದರು. ಸತತ 20 ವರ್ಷವನ್ನು ಯಶಸ್ವಿಯಾಗಿ ಪೂರೈಸಲಿಕ್ಕೆ ಸಹಕಾರ, ಎಲ್ಲರ ಸಹಕಾರ ಬೇಕಾದರೆ ಮಾಧ್ಯಮದ ಸಹಕಾರ ತುಂಬ ಸಿಕ್ಕಿದೆ. ನಿಮಗೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಕಾರ್ಯಕ್ರಮವನ್ನು ನಾವು ಆರಂಭಿಸ್ಬೋದು, ಅದರ ಲಾಂಗ್ ಟೈಮಿಗೆ ಅದು ತಗೊಂಡು ಹೋಗೋದು ತುಂಬ ಕಷ್ಟ. ಆ ಲಾಂಗ್ ಟೈಮ್ ತಗೊಳ್ಬೇಕಾದ್ರೆ ಒಂದು ಜನರ ಸಹಕಾರ ಬೇಕು, ಜೊತೆಗೆ ಪತ್ರಕರ್ತ ಮಾಧ್ಯಮದ ಸಹಕಾರ ಕೂಡ ಬೇಕು. ಎರಡು ಕೂಡ ನಮಗೆ ಸಿಕ್ಕಿದೆ. ಅದರಿಂದಾಗಿ ನಾವು ಇವತ್ತು 20 ವರ್ಷ ಪೂರೈಸಿ ಈ ವರ್ಷ 21ನೇ ವರ್ಷಕ್ಕೆ ಕಾಲಿಟ್ಟಿದೆ ಅಂತ ಹೇಳಿ ನಮಗೆ ಖುಷಿ ಆಗ್ತಾ ಇದೆ. ಸೊ ಮಣಿಪಾಲ್ ಆರೋಗ್ಯ ಕಾರ್ಡ್ ಆರಂಭದಲ್ಲಿ ಹೇಳಿದಾಗೆ ಅದು ರಿಯಾಯಿತಿ ಕಾರ್ಡ್, ಡಿಸ್ಕೌಂಟ್ ಕಾರ್ಡ್, ಇದು ಇನ್ಶೂರೆನ್ಸ್ ಕಾರ್ಡ್ ಅಲ್ಲ. ಸೊ ಪ್ರತಿ ಕ್ಷೇತ್ರದಲ್ಲಿ ಆಸ್ಪತ್ರೆಗೆ ಬಂದಾಗ ಕಾರ್ಡನ್ನ ತೋರಿಸಿದಾಗ ಪ್ರತಿ ಕ್ಷೇತ್ರದಲ್ಲಿ ಆರಂಭದಿಂದ ಎಂಡ್ ತನಕ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ಡಿಸ್ಕೌಂಟ್ ಸಿಗ್ತದೆ. ಸೊ ಮಣಿಪಾಲ್ ಆರೋಗ್ಯ ಕಾರ್ಡಲ್ಲಿ ಈಗ 2 ಥರ ಕಾರ್ಡ್ ಇದೆ. 1 ವರ್ಷದ ಕಾರ್ಡ್ ಇದೆ, 2 ವರ್ಷದ ಕಾರ್ಡ್ ಇದೆ. ಇಲ್ಲಿ 1 ವರ್ಷದ ಮತ್ತು 2 ವರ್ಷದ ಕಾರ್ಡ್ 3 ಥರ ಕಾರ್ಡ್ ಇದೆ. ಒಂದು ವೈಯಕ್ತಿಕ ಕಾರ್ಡ್ ಅಂತ ಕರಿತೀವಿ, ಇಂಡಿವಿಜುವಲ್ ಕಾರ್ಡ್, ಒಬ್ಬರಿಗೋಸ್ಕರ ಇರುವಂಥದ್ದು. ಫ್ಯಾಮಿಲಿ ಕಾರ್ಡ್ ಅಂತ ಕರಿತೀವಿ, ಕೌಟುಂಬಿಕ ಕಾರ್ಡ್, ಮತ್ತು ಫ್ಯಾಮಿಲಿ ಪ್ಲಸ್ ಕಾರ್ಡ್ ಅಂತ, ಕೌಟುಂಬಿಕ ಪ್ಲಸ್ ಕಾರ್ಡ್ ಅಂತ. ಇಲ್ಲಿ ಫ್ಯಾಮಿಲಿ ಅಂತ ಹೇಳಿದ್ರೆ ಗಂಡ, ಹೆಂಡತಿ ಮತ್ತು ಮಕ್ಕಳು. 25 ವರ್ಷದ ಮದುವೆ ಆಗದೆ ಎಷ್ಟು ಮಕ್ಕಳು ಕೂಡ ಕವರ್ ಆಗುತ್ತೆ, ಲಿಮಿಟೇಷನ್ ಇರುವುದಿಲ್ಲ. ಬಟ್ 25 ವರ್ಷ ಒಳಗಿರಬೇಕು, ಮದುವೆ ಆಗಿರ್ಬಾರ್ದು. ಅದೇ ರೀತಿ ಫ್ಯಾಮಿಲಿ ಪ್ಲಸ್ ಅಂತ ಹೇಳಿದ್ರೆ ಮೇನ್ ಕಾರ್ಡ್ ಹೋಲ್ಡರ್ನ ತಂದೆ ತಾಯಿ, ಈ ಫ್ಯಾಮಿಲಿ ಜೊತೆಗೆ ಮೇನ್ ಕಾರ್ಡ್ ಹೋಲ್ಡರ್ ತಂದೆ ತಾಯಿ ಜೊತೆಗೆ ಅವರ ಹೆಂಡತಿ ಅಥವಾ ನಾವು ಸ್ಪೌಸ್ನ ತಂದೆ ತಾಯಿಯನ್ನು ಕೂಡ ಆ್ಯಡ್ ಮಾಡಲಿಕ್ಕೆ ಅವಕಾಶ ಇದೆ. 4 ಜನರನ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ಬೋದು. ಸುದ್ದಿಗೋಷ್ಠಿಯಲ್ಲಿ ಟಿಎಂಎಪೈ ಆಸ್ಪತ್ರೆ ಕಾರ್ಕಳದ ನಟೇಶ್ ಕುಮಾರ್, ಪ್ರತಿನಿಧಿಯಾದ ಶ್ರೀನಿವಾಸ್ ಭಾಗವತ್, ಚೇತನ್ ಉಪಸ್ಥಿತರಿದ್ದರು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ.